ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ರಾಮಾಯಣ ಯುದ್ಧಕ್ಕೆ ಮುಖ್ಯ ಪ್ರೇರಣೆಯಾಗಿರುವ ಲಂಕಾಧಿಪತಿ ರಾವಣನ ತಂಗಿ ಶೂರ್ಪನಖಿಯ ಮೂಗನ್ನು ಕತ್ತರಿಸಿದ ಕತೆ ಸಾಧಾರಣವಾಗಿ ಎಲ್ಲರಿಗೂ ತಿಳಿದಿದೆ. ಆದರೆ ಆಕೆ ಇಂದಿನ ಜನ್ಮದಲ್ಲಿ ಏನಾಗಿದ್ದಳು ಹಾಗೂ ನಂತರದ ಜನ್ಮದಲ್ಲಿ ಆಕೆ ಶ್ರೀಕೃಷ್ಣನನ್ನು ಹೇಗೆ ಮದುವೆಯಾಗುತ್ತಾಳೆ ಎಲ್ಲವನ್ನು ತಿಳಿಸಿಕೊಡುತ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಪೂರ್ವ ಜನ್ಮದಲ್ಲಿ ಶೂರ್ಪನಖಿ ಅಪ್ಸರೆಯರಲ್ಲಿ ಒಬ್ಬಳಾಗಿದ್ದಳು. ಆಕೆಯ ಹೆಸರು ನಯನತಾರ ಎಂದಾಗಿತ್ತು. ಒಂದು ಬಾರಿ ವಜ್ರ ಎನ್ನುವ ಋಷಿ ತಪಸ್ಸನ್ನಾಚರಿಸುತ್ತಿದ್ದರು. ಅವರ ತಪಸ್ಸು ಭಂಗ ಮಾಡಲು ದೇವೇಂದ್ರನು ನಯನತಾರಳನ್ನು ಕಳುಹಿಸಿಕೊಡುತ್ತಾನೆ. ತಪಸ್ಸನ್ನು ಭಂಗಗೊಳಿಸಿದ ನಯನತಾರಳಿಗೆ ಆ ಋಷಿಯು ರಾಕ್ಷಸಿಯಾಗಿ ಜನ್ಮ ತಾಳುವಂತೆ ಶಾಪ ನೀಡುತ್ತಾರೆ. ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಯಾಚಿಸಿದಾಗ ರಾಕ್ಷಸಿ ಜನ್ಮದಲ್ಲೇ ಇರುವ ಸಂದರ್ಭ, ಪರಮೇಶ್ವರನ ದರ್ಶನದಿಂದ ಮಾತ್ರ ನಿನಗೆ ರಾಕ್ಷಸಿ ಜನ್ಮದಿಂದ ಪುನಃ ಅಪ್ಸರೆಯಾಗಿ ಮೋಕ್ಷ ಸಿಗಲು ಸಾಧ್ಯ ಎಂದು ತಿಳಿಸುತ್ತಾರೆ. ದಿನಗಳು ಕಳೆದ ನಂತರ ಆಕೆ ಭೂಲೋಕದಲ್ಲಿ ರಾವಣನ ತಂಗಿ ಶೂರ್ಪನಖಿಯಾಗಿ ಜನ್ಮ ತಾಳುತ್ತಾಳೆ. ಒಂದು ಬಾರಿ ಅರಣ್ಯದಲ್ಲಿ ಅಲೆದಾಡುತ್ತಾ ಇರುವ ಸಂದರ್ಭ, ವನವಾಸದಲ್ಲಿದ್ದ ರಾಮ, ಲಕ್ಷ್ಮಣ ಹಾಗೂ ಸೀತಾಮಾತೆ ಗೋಚರವಾಗುತ್ತಾರೆ. ಶ್ರೀರಾಮನನ್ನು ಕಂಡು ಮೋಹಗೊಂಡ ಶೂರ್ಪನಖಿ ಸುಂದರವಾಗಿರುವ ಅಪ್ಸರೆಯಂತಿರುವ ಹೆಣ್ಣಿನ ರೂಪ ಧರಿಸಿ ಶ್ರೀರಾಮನ ಬಳಿ ಬಂದು ತನ್ನ ಮನದ ಇಚ್ಛೆ ತಿಳಿಸಿ ತನ್ನನ್ನು ಮದುವೆಯಾಗುವಂತೆ ಪೀಡಿಸುತ್ತಾಳೆ. ಶ್ರೀರಾಮನು ಎಷ್ಟು ನಿರಾಕರಿಸಿದರೂ ತನ್ನ ಪಟ್ಟು ಬಿಡದ ಆಕೆಯನ್ನು ಕೊನೆಗೆ ಶ್ರೀರಾಮನು ತನ್ನ ಸಹೋದರ ಲಕ್ಷ್ಮಣನ ಬಳಿ ಕಳುಹಿಸಿಕೊಡುತ್ತಾನೆ. ಲಕ್ಷ್ಮಣ ಆಕೆಗೆ ಬುದ್ಧಿವಾದ ಹೇಳಿ ಕಳುಹಿಸಿಕೊಡುತ್ತಾನೆ. ಕೊನೆಗೆ ಕೋಪಗೊಂಡ ಆಕೆ ಸೀತಾಮಾತೆಗೆ ಕಿರುಕುಳ ನೀಡಲು ತಯಾರಾಗುತ್ತಾಳೆ. ಇದರಿಂದ ಕ್ರೋಧಗೊಂಡ ಲಕ್ಷ್ಮಣನು ಆಕೆಯ ಮೂಗನ್ನು ಕತ್ತರಿಸಿ ಹಾಕುತ್ತಾನೆ. ಇದರಿಂದ ಅವಮಾನಗೊಂಡ ಆಕೆ ತನ್ನ ಅಣ್ಣನಾದ ರಾವಣನ ಬಳಿ ಓಡಿ ಹೋಗುತ್ತಾಳೆ. ರಾವಣನಲ್ಲಿ ಸೀತಾದೇವಿಯ ಅಂದವನ್ನು ಹೊಗಳಿ, ನಿಜವಾಗಿಯೂ ಆಕೆ ಲಂಕಾಧಿಪತಿಯಾದ ನಿನಗೆ ಸೇರಬೇಕಾದವಳು, ಆಕೆಯ ಬಳಿ ನಿನ್ನನ್ನು ಮದುವೆಯಾಗುವಂತೆ ತಾನು ಕೇಳಿಕೊಂಡಾಗ ಅವರು ನನ್ನ ಮೂಗನ್ನು ಕತ್ತರಿಸಿದರು ಎಂದು ಸುಳ್ಳು ಕತೆ ಹೇಳಿ ರಾವಣನನ್ನು ನಂಬಿಸಿ ಮನವೊಲಿಸಿ ಸೀತಾದೇವಿಯನ್ನು ಅಪಹರಿಸಿ ಕರೆದುಕೊಂಡು ಬರುವಂತೆ ರಾವಣನಿಗೆ ಪ್ರೇರೇಪಿಸುತ್ತಾಳೆ. ತಂಗಿಯ ಮಾತಿಗೆ ಮರುಳಾದ ಲಂಕೇಶ್ವರ ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಬರುತ್ತಾನೆ. ಮುಂದೆ ರಾಮಾಯಣ ಯುದ್ಧ ನಡೆದು ಲಂಕಾಧಿಪತಿ ರಾವಣನ ಜೊತೆಗೆ ಹಲವು ರಾಕ್ಷಸರ ಸಾವಿಗೆ ಕಾರಣಳಾದ ಶೂರ್ಪನಖಿ ಶಿವನ ತಪಸ್ಸಿನಲ್ಲಿ ತೊಡಗುತ್ತಾಳೆ. ಆನಂತರ ಆಕೆಯ ತಪಸ್ಸಿಗೆ ಒಲಿದ ಶಿವನು ಆಕೆಗೆ ಈ ರೀತಿಯಾಗಿ ವರ ನೀಡುತ್ತಾನೆ. ನಿನಗೆ ಸಂಪೂರ್ಣವಾಗಿ ಮೋಕ್ಷ ನೀಡಲು ತನ್ನಿಂದ ಸಾಧ್ಯವಿಲ್ಲದಿದ್ದರೂ ಮೋಕ್ಷದ ದಾರಿಯನ್ನು ತೋರಿಸುವುದಾಗಿ ತಿಳಿಸುತ್ತಾನೆ. ಮುಂದಕ್ಕೆ ನೀನು ದ್ವಾಪರಯುಗದಲ್ಲಿ ಕುಬ್ಜ ಎನ್ನುವ ಗೋಪಿಕಾ ಸ್ತ್ರೀಯಾಗಿ ಜನ್ಮ ತಾಳಿ ನಂತರದ ದಿನಗಳಲ್ಲಿ ಮಹಾವಿಷ್ಣುವಿನ ಅವತಾರವಾಗಿರುವ ಶ್ರೀರಾಮನು ತನ್ನ ಮುಂದಿನ ಅವತಾರ ಶ್ರೀಕೃಷ್ಣನಾಗಿ ಜನ್ಮ ತಾಳಿದ ನಂತರ ಆತನ ಜೊತೆ ನಿನ್ನ ವಿವಾಹವಾಗಿ ಆತನು ನಿನಗೆ ಸಂಪೂರ್ಣ ಮೋಕ್ಷವನ್ನು ನೀಡುತ್ತಾನೆಂದು ತಿಳಿಸುತ್ತಾನೆ. ಆ ಕಾರಣದಿಂದಲೇ ಆಕೆ ಮುಂದಿನ ಜನ್ಮದಲ್ಲಿ ಗೋಪಿಕೆಯರಲ್ಲಿ ಒಬ್ಬಳಾಗಿ ಜನಿಸುತ್ತಾಳೆ. ನರಕಾಸುರ ಎನ್ನುವ ರಾಕ್ಷಸನು 16,000 ಗೋಪಿಕೆಯರನ್ನು ತನ್ನ ಬಂಧನದಲ್ಲಿ ಇರಿಸಿಕೊಂಡ ಸಂದರ್ಭ, ಶ್ರೀಕೃಷ್ಣನು ನರಕಾಸುರನನ್ನು ವಧಿಸಿ 16,000 ಗೋಪಿಕೆಯರನ್ನು ಬಂಧನದಿಂದ ಬಿಡಿಸಿ 16,000 ಗೋಪಿಕೆಯರಲ್ಲಿ ಒಬ್ಬಳಾಗಿರುವ ಕುಬ್ಜಳ ಸಹಿತ ಎಲ್ಲ 16,000 ಗೋಪಿಕೆಯರನ್ನು ವಿವಾಹವಾಗುತ್ತಾನೆ. ಕುಬ್ಜಳ ರೂಪದಲ್ಲಿದ್ದ ನಯನತಾರಳಿಗೆ ಮೋಕ್ಷ ನೀಡಿ ದೇವಲೋಕಕ್ಕೆ ಕಳುಹಿಸಿಕೊಡುತ್ತಾನೆ. ಶೂರ್ಪನಖಿಯ ಬಗ್ಗೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ರೋಚಕ ಕಥೆಗಳನ್ನು ತಿಳಿಸಿಕೊಡುತ್ತೇನೆ. ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.